ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 274. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೋರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸಖರು, ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುವ ಮಂಗ ಬುದ್ಧಿಯ ಜನರು ಮಂಕುತಿಮ್ಮ, ಮಂಗ ಬುದ್ಧಿಯ ಜನರು ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಹುಟ್ಟು ಸಾವುಗಳ ಕ್ರಿಯೆಯು ಸಹಜ. ಆದರೆ ಈ ನಡುವೆ ಜೀವನವೆಂಬ ನಡೆಯಲ್ಲಿ ಹಲವು ಕಷ್ಟ ಸುಖಗಳನ್ನು ತಂದೊಡ್ಡುತ್ತದೆ. ಈ ಸಂದರ್ಭದಲ್ಲಿ ಸ್ನೇಹಿತರ, ಕುಟುಂಬದವರ, ಬಂಧುಗಳ ವ್ಯಕ್ತಿತ್ವವೂ ತಿಳಿಯುತ್ತದೆ. ಕಷ್ಟದಲ್ಲಿರುವಾಗ ಯಾರು ಕೈ ಹಿಡಿಯುತ್ತಾರೋ ಅವರೇ ನಿಜವಾದ ದೇವರು. ಇನ್ನೊಬ್ಬರ ಮನಸ್ಸಿನಲ್ಲಿರುವ ವಿಚಾರ ಮತ್ತು ಚಿಂತನೆಗಳನ್ನು ಕೇವಲ ಮುಖನೋಟದಿಂದ ತಿಳಿಯಲು ಸಾಧ್ಯವಿಲ್ಲ. ಆದರೆ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥೈಸಿಕೊಳ್ಳದೆ ಕೆಲಸಕ್ಕೆ ಬಾರದ ಬುದ್ಧಿ ಮಾತುಗಳು ಕೂಡ ಇಲ್ಲಿ ವ್ಯರ್ಥ, ಪ್ರಯೋಜನಕ್ಕೆ ಬರುವುದಿಲ್ಲ. ಯಾರನ್ನೇ ಆಗಲಿ ಹಂಗಿಸಿ ಮಾತನಾಡುವುದು ಕೂಡ ಸರಿಯಲ್ಲ. ಹೆಂಡತಿ, ಮಕ್ಕಳು, ಸ್ನೇಹಿತರು ಸೇರಿದಂತೆ ಇವರು ನೀಡುವ ಪುಕ್ಕಟೆಯ ಸಲಹೆ ಮಾತುಗಳು ಕೂಡ ವ್ಯರ್ಥವಾಗುತ್ತದೆ. ಇವರು ಕೊಡುವ ಸಲಹೆಗಳು ಪಾಲಿಸಿ ನಿಜವಾದರೆ ಅವರು ನಮ್ಮಿಂದಲೇ ಒಳಿತಾಗಿದ್ದು ಎಂದು ಡಂಗುರ ಸಾರುತ್ತಾರೆ. ಅಲ್ಲದೆ ಹಾಳಾದರೆ ಎಲ್ಲ ಅವರ ಹಣೆ ಬರಹ ಎಂದು ಜಾರಿಕೊಳ್ಳುತ್ತಾರೆ. ಮತ್ತೆ ಇವರು ನೀಡುವ ಮಾತುಗಳು ಚಿನ್ನದ ಕತ್ತಿಯಲ್ಲಿ ನಮ್ಮನ್ನು ಹೇಗೆ ಚುಚ್ಚಿ ಅದು ಅಲಂಕಾರದ ತಿಲಕ ಎಂದು ಹೇಳುವ ಪರಿಯಾಗುತ್ತದೆ. ಇದಕ್ಕೆ ಇವರನ್ನ ಮಂಗನ ಬುದ್ಧಿಯ ಜನರು ಎಂದು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಸುಖಗಳು ಬಂದಾಗ ನಾವು ಸರಿಯಾದ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಲೋಕದ ಜನರ ಮಾತಿಗೆ ನಾವು ಬೀಳದಂತೆ ಎಚ್ಚರ ವಹಿಸಿಕೊಳ್ಳಬೇಕು. ತಾಳ್ಮೆಯಿಂದ ಜೀವನವನ್ನು ಗೆಲ್ಲಬೇಕು. ಪ್ರಯತ್ನವನ್ನು ಮಾಡಿದರೆ ಪ್ರತಿಫಲವು ಖಂಡಿತ ಸಿಗುತ್ತದೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.